ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಋಷಿ ಪರಂಪರೆಯ ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ 2026ನೆಯ ಏಪ್ರಿಲ್ ತಿಂಗಳಲ್ಲಿ ಶ್ರೀ ಮಹಾವಿಷ್ಣು ದೇವಸ್ಥಾನ ನಿಡ್ವಾಳ ಕರಿಕಲ ಇದರ ನೂತನ ದೇವಾಲಯದ ಲೋಕಾರ್ಪಣೆಯ ಪೂರ್ವಭಾವಿಯಾಗಿ ನವೆಂಬರ್ 5ರಂದು ಶ್ರೀ ಮಹಾವಿಷ್ಣು ಮಹಾಯಾಗವು ನಡೆಯಲಿದೆ ಎಂದು ಯಾಗದ ಸಂಚಾಲಕರಾದ ವಿಜೆ ವಿಖ್ಯಾತ್ ಸುಳ್ಯ ಹೇಳಿದರು. ಅವರು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಕೋಡಿಮಠ ಮಹಾಸಂಸ್ಥಾನ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಕ್ಷೇತ್ರದ ತಂತ್ರಿಗಳಾದ ಕೆಮ್ಮಿಂಚೆ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ಮಹಾಯಾಗವು ನಡೆಯಲಿದ್ದು ಸುಮಾರು 10,000 ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಗಣ್ಯರ ಬಗ್ಗೆ ತಿಳಿಸಿದರು. ಅಥವಾ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಯುವ ಸಂದರ್ಭದಲ್ಲಿ ಯಾವ ರೀತಿ ಭಕ್ತರು ತೊಡಗಿಸಿಕೊಳ್ಳಬೇಕು, ಅದಕ್ಕೆ ಬೇಕಾಗಿರುವಂತಹ ಪೂರ್ವ ಯೋಜನೆಯನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಳ್ತಾ ಇದ್ದಾರೆ. ಹಾಗೆಯೇ ಈ ಮಹಾವಿಷ್ಣು ಮಹಾಯಾಗ ಯಾಕೆ ನಡೆಸಿಕೊಳ್ತಾ ಇದ್ದೇವೆ ಅಂತ ಹೇಳುವಂತಹ ಒಂದು ಯೋಚನೆ ನಮ್ಮ ಮನಸ್ಸಲ್ಲಿದ್ರೆ, ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರನ್ನ ಕೂಡ ರಕ್ಷಣೆ ಮಾಡತಕ್ಕಂತಹದ್ದು, ಪ್ರತಿಯೊಬ್ಬರ ಒಂದು ಹೆಜ್ಜೆಯಲ್ಲಿ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮಹಾವಿಷ್ಣು ಅಂತ ಹೇಳುವಂಥದ್ದು ನಮಗೆಲ್ಲ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಿರುವಾಗ ಮಹಾವಿಷ್ಣು ಮಹಾಯಾಗದಲ್ಲಿ ನಾವುಗಳು ಪಾಲ್ಗೊಂಡ್ರೆ ಅಥವಾ ಆ ಯಾಗದಲ್ಲಿ ನಮ್ಮಿಂದಾಗುವಂತಹ ಒಂದಷ್ಟು ಸಹಕಾರವನ್ನ ಆ ಒಂದು ದೇಗುಲದ ವತಿಯಿಂದ ನಡೀತಕ್ಕಂತಹ ಯಾಗಕ್ಕೆ ಕೊಟ್ರೆ ನಮಗೆ ಬರುವಂತ ಎಲ್ಲ ಕಷ್ಟ ನಷ್ಟಗಳು ಕೂಡ ದೂರವಾಗಿ ಊರಿಗೆ ಬರ್ತಕ್ಕಂತಹ ಈ ಹವಾಮಾನ ವೈಪರೀತ್ಯಗಳು ಅಥವಾ ಭೂಕಂಪಗಳು ಇದೆಲ್ಲವೂ ಕೂಡ ದೂರ ಆಗ್ತದೆ ಅಂತ ಹೇಳುವಂತದನ್ನ ನಾವು ಹೇಳಿರುವಂತದಲ್ಲ. ಈ ಒಂದು ಮಹಾಯಾಗಕ್ಕೆ ಬರತಕ್ಕಂತಹ ಕೋಡಿ ಮಠದ ಕೋಡಿ ಶ್ರೀಗಳೇ ಹೇಳಿದ್ದಾರೆ. ಈ ಮಹಾಯಾಗಕ್ಕೆ ಬಹಳ ಮುಖ್ಯ ಅತಿಥಿಗಳಾಗಿ ಆಶೀರ್ವಚನವನ್ನು ನೀಡೋದಕ್ಕೆ ಈ ಮಹಾವಿಷ್ಣು ಮಹಾಯಾಗಕ್ಕೆ ಆಗಮಿಸತಕ್ಕಂಥ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರವಿ ಕಕ್ಕೆಪದವು, ಚಂದ್ರಪ್ರಕಾಶ್ ಕಂಬಳ, ನಳಿನಾಕ್ಷಿ ಎಂ ಪಂಜ, ದಾಮೋದರ ಪಂಜ ಹಾಗೂ ಕುಸುಮಾವತಿ ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ಮುಲ್ಕಿ ಮೂಡಬಿದ್ರೆ ಮಂಡಲದ ಯುವ ಮೋರ್ಚಾದಿಂದ ವಿದ್ಯಾಗಿರಿಯ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರದಲ್ಲಿ 53 ಯೂನಿಟ್ ರಕ್ತವನ್ನು ಸಂಗ್ರಹಿಸಿಡಲಾಗಿದೆ. ಕ್ಷೇತ್ರದ ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಅವರು ದೀಪ ಬೆಳಗಿಸಿ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ಜೀವವನ್ನು ಉಳಿಸುವ ಶ್ರೇಷ್ಠ ದಾನ ರಕ್ತದಾನ. ಪ್ರಧಾನಮಂತ್ರಿಯ ಜನ್ಮದಿನಾಚರಣೆಯ ಅಂಗವಾಗಿ ಬಿಜೆಪಿ ಮಂಡಲದ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಹಲವು ಬಾರಿ ಜೀವವನ್ನು ಉಳಿಸಲು ಅಗತ್ಯವಾಗಿ ಬೇಕಾಗಿರುವ ರಕ್ತದ ಕೊರತೆ ಕಂಡುಬರುತ್ತದೆ. ಇದನ್ನು ನೀಗಿಸುವ ನಿಟ್ಟಿನಲ್ಲಿ ಯುವ ಮೋರ್ಚಾದ ಸೇವಾ ಪಾಕ್ಷಿಕದಡಿಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸಂಗ್ರಹವಾಗುವ ರಕ್ತವನ್ನು ಆಸ್ಪತ್ರೆಗೆ ನೀಡಲಾಗುವುದು ಎಂದು ಹೇಳಿದರು. ನಮ್ಮ ದೇಶದ ಪ್ರಧಾನಿಯಾಗಿ ಇವತ್ತು ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಂತ ಒಬ್ಬ ಸಮರ್ಥ ನಾಯಕ ಅಂತ ಇವತ್ತು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅಂತ ಮಹಾನ್ ನಾಯಕನ 75ನೇ ಹುಟ್ಟುಹಬ್ಬ ಮೊನ್ನೆ ನಡೆದಿದೆ. ಈ ಹುಟ್ಟುಹಬ್ಬದ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಬಿಜೆಪಿ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ಮಂಡಲ ಬೇರೆ ಬೇರೆ ಕಡೆಗಳಲ್ಲಿ ನಾವು ಇದನ್ನ ಮಹಾಶಕ್ತಿ ವತಿಯಿಂದಲೂ ನಾವು ಆಚರಿಸಿದ್ದೇವೆ. ಅದರ ಸೇವಾ ಪಾಕ್ಷಿಕ ಅದರ ಅಡಿಯಲ್ಲಿ ಇವತ್ತು ನಮ್ಮ ಯುವ ಮೋರ್ಚಾದವರು ಮೂಡುಬಿದ್ರೆ ಮಂಡಲದ ವತಿಯಿಂದ ಇವತ್ತು ಮೂಡುಬಿದ್ರೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ರಕ್ತದಾನ ಅಂತ ಹೇಳಿದ ಕೂಡಲೇ ಒಂದು ಜೀವವನ್ನು ಉಳಿಸುವಂತ ದಾನ. ಇದೆಷ್ಟೋ ಜನ ತುರ್ತಾಗಿ ರಕ್ತ ಬೇಕಾದವರಿಗೆ ರಕ್ತ ಸಿಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನಾವು ಏನು ಈ ರಕ್ತವನ್ನ ಶೇಖರಣೆ ಮಾಡಿ ಆಸ್ಪತ್ರೆಗೆ ಕೊಡ್ತೇವೋ, ಮುಂದಿನ ದಿನಗಳಲ್ಲಿ ಅಗತ್ಯಕ್ಕಾಗಿ ಯಾರಿಗೆ ಬೇಕಂತ ರಕ್ತಗಳನ್ನು ಅವರು ಪಡೆಯಬಹುದು. ಆ ರೀತಿಯಲ್ಲಿ ಒಂದು ಒಳ್ಳೆಯ ಸೇವಾ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಾನು ಯುವ ಮೋರ್ಚಾದ ನಮ್ಮ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇವತ್ತು ಈಗಿನಿಂದ ಮಧ್ಯಾಹ್ನದವರೆಗೆ ಬಹುಶಃ ನಡೆಯುತ್ತದೆ, ಯಶಸ್ವಿಯಾಗಿ ನಡೆಯಲಿದೆ. ಈ ಸಂದರ್ಭ ಯುವ ಮೋರ್ಚಾದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ, ಪ್ರಧಾನ ಕಾರ್ಯದರ್ಶಿಗಳಾದ ಭರತ್ ರಾಜ್ ಕೃಷ್ಣಾಪುರ, ಉಮೇಶ್ ಕುಲಾಲ್, ಮಂಡಲದ ಅಧ್ಯಕ್ಷ ದಿನೇಶ್ ಪುತ್ರನ್, ಪ್ರಧಾನ ಕಾರ್ಯದರ್ಶಿಗಳಾದ ಹರಿಪ್ರಸಾದ್ ಶೆಟ್ಟಿ, ರಂಜಿತ್ ಪೂಜಾರಿ, ಮೋರ್ಚಾದ ಅಧ್ಯಕ್ಷ ಕುಮಾರ್ ಪ್ರಸಾದ್ ತೋಡಾರು, ಕಾರ್ಯದರ್ಶಿಗಳಾದ ಭರತ್ ಶೆಟ್ಟಿ, ಪುರುಷೋತ್ತಮ ಶೆಟ್ಟಿಗಾರ್, ಪುರಸಭೆ ಅಧ್ಯಕ್ಷೆ ಜಯಶ್ರೀ ಕೇಶವ್, ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಸದಸ್ಯ ನವೀನ್ ಶೆಟ್ಟಿ, ಮುಖಂಡರುಗಳಾದ ಈಶ್ವರ್ ಕಟೀಲ್, ಕಸ್ತೂರಿ ಪಂಚ, ಬಾಹುಬಲಿ ಪ್ರಸಾದ್, ಸುಕೇಶ್ ಶೆಟ್ಟಿ ಯದಮಾರು, ಲಕ್ಷ್ಮಣ್ ಪೂಜಾರಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಭಾಷೆ ಎನ್ನುವುದು ಒಂದು ಸಂಸ್ಕೃತಿಯ ಶರೀರ.
ಮನುಷ್ಯನ ಶರೀರ ಮತ್ತು ಅದರ ಒಳಗಿರುವ ಜೀವಕ್ಕೆ ಹೇಗೆ ಅವಿನಾಭಾವ ಸಂಬಂಧವಿದೆಯೋ ಹಾಗೆಯೇ ಭಾಷೆ ಮತ್ತು ಸಂಸ್ಕೃತಿಗಿದೆ ಎಂದು ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಧನಂಜಯ ಕುಂಬ್ಳೆ ಹೇಳಿದರು. ಅವರು ಮೂಡುಬಿದ್ರೆಯ ಸಮಾಜ ಮಂದಿರ ಸಭಾದ ವತಿಯಿಂದ ನಡೆಯುತ್ತಿರುವ 78ನೇ ದಸರಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಉತ್ಸವದ 2ನೇ ದಿನದಂದು ಭಾಷೆ ಮತ್ತು ಸಂಸ್ಕೃತಿ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಬಹುಭಾಷೆ ಮತ್ತು ಬಹುಸಂಸ್ಕೃತಿಗಳು ಈ ದೇಶದ ಬಹುದೊಡ್ಡ ಆಸ್ತಿ. ಅದರಂತೆ ತಾಯಿ ನುಡಿ ಮಾತೃಭಾಷೆ ಎನ್ನುವುದಕ್ಕೆ ಬಹಳ ದೊಡ್ಡ ಗೌರವವಿದೆ. ದೇಶದ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ತಾಯಿ ನುಡಿಯನ್ನು ರಕ್ಷಿಸುವಲ್ಲಿ ಮಹತ್ತರವಾದ ಪಾತ್ರವಿದೆ ಎಂದರು. ಈ ಸಂಸ್ಕೃತಿ ಎನ್ನುವುದು ನಮ್ಮ ಒಟ್ಟು ಬದುಕಿನ ಜೀವಾಳ, ನಮ್ಮ ಒಟ್ಟು ಬದುಕಿನ ಕ್ರಮ. ಆ ಕ್ರಮಕ್ಕೆ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರವನ್ನು ಭಾಷೆ ಮತ್ತು ಸಾಹಿತ್ಯ ಅದು ಎಲ್ಲರಿಗೂ ತಲುಪಿಸುವ, ಎಲ್ಲರಿಗೂ ಅದನ್ನು ಒದಗಿಸುವ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ. ಅದಕ್ಕೆ ಮಾತೇ ಆಗಬೇಕು ಅಂತ ನಮ್ಮ ಕವಿಗಳು ಹೇಳ್ತಾರೆ. ಮಾತೇ ಆಗಬೇಕು. ರತ್ನಾಕರ ವರ್ಣಿಯ ನೆಲ ಇದು. ನಾವು ಭರತ ಬಾಹುಬಲಿಯ ಇಡೀ ಪ್ರಸಂಗವನ್ನು ಬಹಳ ಅದ್ಭುತವಾಗಿ ಹೊಸದಾಗಿ ಕಟ್ಟಿದ ಒಬ್ಬ ಕವಿ ಯಾರೋ ನಮ್ಮ ರತ್ನಾಕರ ವರ್ಣಿ. ನ್ಯೂ ವೈಬ್ರೆಂಟ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಚಂದ್ರಶೇಖರ್ ರಾಜೆ ಅರಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾತೃಭಾಷೆಯಲ್ಲಿ ಓದುವ ವಿದ್ಯಾರ್ಥಿಗಳು ನಮ್ಮ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರುತ್ತಾರೆ. ಆದ್ದರಿಂದ ಅವರು ಜೀವನದಲ್ಲಿ ಸೋಲುವುದಿಲ್ಲ. ಭಾಷೆ ಮತ್ತು ಸಂಸ್ಕೃತಿ ಯುವ ಜನತೆಯನ್ನು ಬೆಳೆಸಲು ಸಹಕಾರಿಯಾಗುತ್ತದೆ ಎಂದರು. ಸಾಧ್ಯ ಅಂತ ನಾನು ಅದನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಸಂಸ್ಕೃತಿಯ ಜನ ನಾವು ಇಡೀ ಭಾರತದಲ್ಲಿ ವಾಸಿಸ್ತಾ ಇದ್ದೇವೆ. ಪ್ರತಿಯೊಂದರಲ್ಲೂ ಕೂಡ ಅದರದೇ ಅಂತಹ ಒಂದು ಒಳ್ಳೆಯ ರೂಪಗಳು ಇದೆ. ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯ ಜೊತೆಗೆ ಬೇರೆ ಸಂಸ್ಕೃತಿಯನ್ನು, ಭಾಷೆಯನ್ನು ನಾವು ಪ್ರೀತಿಸೋಣ, ಎಲ್ಲರೂ ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಸಮಾಜ ಮಂದಿರ ಸಭಾದ ಅಧ್ಯಕ್ಷ ಕೆ ಅಭಯಚಂದ್ರ ಜೈನ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವೇದಮೂರ್ತಿ ಎಂ ಹರೀಶ್ ಭಟ್, ಆಡ್ಲಿನ್ ಜೆ ಜತ್ತನ್ನ, ಗೌರಾ ಗೋವರ್ಧನ್, ಹರ್ಷವರ್ಧನ್ ಪಡಿವಾಳ್, ರವಿ ಕೋಟ್ಯಾನ್, ಯಶವಂತ್ ಎಂಜಿ ಅವರಿಗೆ ಗೌರವ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ದಸರಾ ಉತ್ಸವದ ಸಂಚಾಲಕ ಗಣೇಶ್ ಕಾಮತ್ ಎಂ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ನಂತರ ಮಯೂರ ಪ್ರತಿಷ್ಠಾನ ಮಂಗಳೂರು ಇವರಿಂದ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದಲ್ಲಿ ಹಾಗೂ ರಕ್ಷಿತ್ ಪಡ್ರೆ ನಿರ್ದೇಶನದ ಪಾದ ಪ್ರತೀಕ್ಷಾ ಯಕ್ಷಗಾನ ಪ್ರದರ್ಶನಗೊಂಡಿತು. ರವಿಪ್ರಸಾದ್ ಕೆ ಶೆಟ್ಟಿ ಲಾಡಿ ಅವರು ಸಹಕಾರ ನೀಡಿದರು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ. ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ಯುವಜನರು ಬೀದಿಗಿಳಿದು ನಡೆಸಿದ ಪ್ರತಿಭಟನೆಯ ಹಿಂಸಾಚಾರದಲ್ಲಿ ಬಿಜೆಪಿಯ ಕಚೇರಿಗೆ ಬೆಂಕಿ ಹಚ್ಚಲಾಗಿದೆ. ಹಿಂದಿನ ಜಮ್ಮು ಮತ್ತು ಕಾಶ್ಮೀರದಿಂದ ಪ್ರತ್ಯೇಕಗೊಂಡು ಕೇಂದ್ರಾಡಳಿತ ಪ್ರದೇಶವಾಗಿರುವ ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡುವಂತೆ ಯುವಜನರು ಬೀದಿಗಿಳಿದು ಪ್ರತಿಭಟಿಸಿದರು. ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿದ್ದರಿಂದ ಯುವಕರು ಹಲವು ಕಡೆ ಎಲ್ಲೆ ಮೀರಿದ್ರು. ಲಡಾಖ್ ರಾಜಧಾನಿ ಲೇಹ್ನಲ್ಲಿನ ಬಿಜೆಪಿ ಕಚೇರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು. ಪೊಲೀಸರು ಪ್ರತಿಭಟನಾಕಾರರ ವಿರುದ್ಧ ಕಣ್ಣೀರು ಗಾಳಿ ಪ್ರಯೋಗಿಸಿ ಕೈಬೆತ್ತ ಬೀಸಿದ್ರು. ಯುವಕರು ಕೆಲವರು ಪೊಲೀಸರ ಜೊತೆಗೆ ಕೈ ಮಿಲಾಯಿಸಿದ್ರು. ಬಿಜೆಪಿ ಕಚೇರಿಯ ಹೊರಗಿದ್ದ ಒಂದು ವಾಹನವನ್ನು ಸುಡಲಾಗಿದೆ. ಲೇಹ್ಗೆ ಹೆಚ್ಚಿನ ಭದ್ರತಾ ಪಡೆಯನ್ನು ರವಾನಿಸಲಾಗಿದೆ. ಅಕ್ಟೋಬರ್ 6ರಂದು ಒಕ್ಕೂಟ ಸರ್ಕಾರ, ಲಡಾಖ್ ಜನಪ್ರತಿನಿಧಿಗಳು ಮತ್ತು ಕಾರ್ಗಿಲ್ ಡೆಮಾಕ್ರೆಟಿಕ್ ಅಲಯನ್ಸ್ ನಡುವೆ ಮಾತುಕತೆ ಗೊತ್ತು ಮಾಡಲಾಗಿತ್ತು. ಕೂಡಲೇ ಮಾತುಕತೆ ನಡೆಸುವಂತೆ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ರು. ಲೇಹ್ ಅಪೆಕ್ಸ್ ಬಾಡಿಯು 35 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೂ ಕರೆ ನೀಡಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರ,
ದಸರಾ ಕ್ರೀಡಾ ಉಪಸಮಿತಿಯ ಸಹಯೋಗದೊಂದಿಗೆ ನಡೆಯುತ್ತಿರುವ ದಸರಾ ಕ್ರೀಡಾಕೂಟ ಸಿಎಂ ಕಪ್ 2025ರಲ್ಲಿ ಮಂಗಳೂರಿನ V1 ಆಕ್ವಾ ಸೆಂಟರ್ನ ಈಜುಪಟುಗಳು ಸಾಧನೆ ಮಾಡಿ ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. ಮಂಗಳೂರಿನ ಹೆಸರಾಂತ V1 ಆಕ್ವಾ ಸೆಂಟರ್ ಅದೆಷ್ಟೋ ವಿದ್ಯಾರ್ಥಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿದ ಸಂಸ್ಥೆಯಾಗಿದೆ. ಇದೀಗ ಮೈಸೂರಿನ ಚಾಮುಂಡಿ ವಿಹಾರ ಈಜುಕೊಳದಲ್ಲಿ ನಡೆಯುತ್ತಿರುವ ದಸರಾ ಕ್ರೀಡಾಕೂಟದಲ್ಲೂ V1 ಆಕ್ವಾ ಸೆಂಟರ್ನ ವಿದ್ಯಾರ್ಥಿಗಳು ಸಾಧನೆ ಮೆರೆದಿದ್ದಾರೆ. V1 ಆಕ್ವಾ ಸೆಂಟರ್ನ ವಿದ್ಯಾರ್ಥಿನಿ ದೇವಿಕಾ ಎಂ ಅವರು ಬೆಳ್ಳಿ ಪದಕ ಹಾಗೂ ಸಿದ್ದಿ ಎಸ್ ಶೆಟ್ಟಿಯವರು 200 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕವನ್ನು ಗೆದ್ದು ಸಾಧನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿ ಮೂಡಬಿದ್ರೆ ಆಶ್ರಯದಲ್ಲಿ ನಡೆಯುವ 23ನೇ ವರ್ಷದ ಕಂಬಳಕ್ಕೆ ಪೂರಕವಾಗಿ ನಡೆಯುವ ಕುದಿ ಕಂಬಳಕ್ಕೆ ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಚಾಲನೆ ನೀಡಿದ್ರು. ಮಿಜಾರು ಹರಿ ಮೀನಾಕ್ಷಿ ತೋಟದ ಹರಿಯಪ್ಪ ಶೆಟ್ಟಿ ಕರೆಗೆ ತೆಂಗಿನಕಾಯಿ ಒಡೆಯುವ ಮೂಲಕ ಉದ್ಘಾಟಿಸಿದರು. ಪುರಸಭಾ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಮಂಡಲ ಅಧ್ಯಕ್ಷ ದಿನೇಶ್ ಪುತ್ರನ್, ಕಂಬಳ ಸಮಿತಿ ಪ್ರಮುಖರಾದ ರಂಜಿತ್ ಪೂಜಾರಿ, ಭಾಸ್ಕರ್ ಎಸ್ ಕೋಟ್ಯಾನ್, ಸುರೇಶ್ ಕೆ ಪೂಜಾರಿ, ಕಂಬಳ ಕೋಣಗಳ ಯಜಮಾನ ಸತೀಶ್ ಚಂದ್ರ ಪಾಣಿಲ ಇರುವೈಲು, ದಿನೇಶ್ ಪೂಜಾರಿ, ಬೆಳುವಾಯಿ ಗ್ರಾಮ ಪಂಚಾಯತ್ನ ಸದಸ್ಯ ರಘು ಬೆಳುವಾಯಿ, ಸೂರಜ್ ಆಳ್ವ, ಶ್ರೀನಾಥ್ ಎಸ್ ಸುವರ್ಣ, ವಿಜಯಕುಮಾರ್ ಕಂಕಿನಮನೆ, ಅಪ್ಪು ಸರಪಾಡಿ, ಓಟಗಾರರಾದ ರಾಜೇಶ್ ಮಾರ್ನಾಡ್, ಗುರುಚರಣ್, ವಿವೇಕ್ ಪೂಜಾರಿ, ಸುಹಾನ್ ಒಂಟಿಕಟ್ಟೆ, ರಿತೇಶ್ ಒಂಟಿಕಟ್ಟೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಪ್ರೇಮಶ್ರೀ V4 ನ್ಯೂಸ್ ಮೂಡಿಬಿದ್ರೆ. ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4ನೇ ವಾರ್ಡ್ನ ಪುರುಷಂಗೋಡಿ ಪಾಡಿ ಎಂಬಲ್ಲಿ ಕಳೆದ ದಿವಸ ಬೀದಿ ನಾಯಿಯ ದಾಳಿಗೆ 5 ವರ್ಷದ ಬಾಲಕನೊಬ್ಬ ಗಾಯಗೊಂಡಿದ್ದಾನೆ.
ಈ ಘಟನೆ ಸ್ಥಳೀಯರಲ್ಲಿ ಆತಂಕವನ್ನುಂಟು ಮಾಡಿದ್ದು ಪೋಷಕರಲ್ಲಿ ಮಕ್ಕಳ ಸುರಕ್ಷತೆಯ ಕುರಿತು ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ದಾಳಿಗೊಳಗಾದ ಬಾಲಕನನ್ನು ಪುರುಷಂಗೋಡಿ ಪಾಡಿಯ ನಿವಾಸಿ ಬಿಲಾಲ್ ಅವರ ಪುತ್ರ ಮೊಹಮ್ಮದ್ ಅಫ್ರಾಜ್ ಎಂದು ಗುರುತಿಸಲಾಗಿದೆ. ವಿದ್ಯಾರ್ಥಿ ತನ್ನ ಮನೆ ಸಮೀಪ ಆಟವಾಡುತ್ತಿದ್ದ ಸಂದರ್ಭ ಬೀದಿ ನಾಯಿ ಅಟ್ಟಾಡಿ ಬಂದು ಮುಖದ ಭಾಗವನ್ನು ಕಚ್ಚಿ ತೀವ್ರ ಗಾಯಗೊಳಿಸಿದೆ. ಈ ಪ್ರದೇಶದಲ್ಲಿ ಇತ್ತೀಚೆಗೆ ನಾಯಿ ದಾಳಿ ಪ್ರಕರಣಗಳು ಹೆಚ್ಚಾಗಿದ್ದು, ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆ ಅಥವಾ ಮದ್ರಸಾಗಳಿಗೆ ಕಳಿಸಲು ಕೂಡ ಹೆದರುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಬೀದಿ ನಾಯಿಗಳು ಈ ಪರಿಸರದಲ್ಲಿ ಗುಂಪು ಗುಂಪಾಗಿ ಅಲೆದಾಡುತ್ತಿದ್ದು, ಮಕ್ಕಳು ಮನೆಯಲ್ಲೇ ಇರುವ ಪರಿಸ್ಥಿತಿ ಎದುರಾಗಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಗಾಯಗೊಂಡ ಬಾಲಕನನ್ನು ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗಿದೆ. ವೈದ್ಯರ ಪ್ರಕಾರ ಮೊಹಮ್ಮದ್ ಅಫ್ರಾಜ್ಗೆ ಮುಖಕ್ಕೆ ಗಾಯಗಳಾಗಿದ್ದು, ಮುಂಜಾಗ್ರತಾ ಚಿಕಿತ್ಸೆ ಮುಂದುವರಿಯುತ್ತಿರುವುದಾಗಿ ಹೇಳಿದ್ದಾರೆ. ಸ್ಥಳೀಯ ನಿವಾಸಿಗಳು ಹಾಗೂ ಪೋಷಕರು ಪಂಚಾಯತ್ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತಿದ್ದು, ಬೀದಿ നായിಗಳನ್ನು നിയന്ത്രിಸಲು ತುರ್ತು ಕ್ರಮಗಳನ್ನು ಜರುಗಿಸಲು സ്ഥലീയರು ಆಗ್ರഹിಸಿದ್ದಾರೆ. വർക്കാടി പഞ്ചായത്തിൽ നിന്ന് 4 വാർഡിൽ നിന്ന് പിന്നെ ഇവിടെ പട്ടികളെ ഭയങ്കര ശല്യമാണ്. ഈ ശല്യ കാരണം ഞാൻ ഒരു അർഫാത്ത് പറഞ്ഞൊരു കിടാവിന് പട്ടി കടിച്ചിട്ട് ഇവിടെ അതിനുള്ള ഔഷധം കിട്ടാണ്ട് കാസർഗോഡ് പോയിട്ട് ഇവിടെ ഭയങ്കര പ്രശ്നത്തിലാണ്. പട്ടി ഭയങ്കര പട്ടികളാണ് ഇവിടെ. അപ്പോൾ ഇതിനുള്ളൊരു ഉത്തരവാദിത്തമുള്ള ഒരാൾ ആരും ഇല്ലേ? അപ്പോൾ ഇതിനെന്ത് നടപടി? ഇത് കാര്യമായിട്ട് നിങ്ങളൊന്ന് സീരിയസ് ആയിട്ടൊന്ന് ഇതിനുള്ള വഴി കണ്ടെത്തണം പെട്ടെന്ന്. കൂടെ അതല്ലാണ്ട് മദ്രസ, അങ്കണവാടി, സ്കൂള് എല്ലാം ഉണ്ട്. പിള്ളേരാന്ന് രാത്രിയും പകലും അങ്ങോട്ടും ഇങ്ങോട്ടും നടന്നുകൊണ്ട് പോകുന്നത്. ഈ കുട്ടികളെ കടിച്ച് തിന്നാൽ ഇവിടെ ആൾക്കാരില്ല, കുറഞ്ഞ ആളില്ല. ഒരാൾ അങ്ങോട്ടും ഇങ്ങോട്ടും ജോലിക്ക് പോയെങ്കിലും അവരെ കൊണ്ടുപോകാനുള്ള ആളില്ല. ഇപ്പോൾ ഇതിനുള്ള പെട്ടെന്നുള്ള നടപടി പെട്ടെന്ന് നിങ്ങൾ കണ്ടെത്തണം. ರೆಹಮಾನುದ್ದಿ ಅವರ ವಿ4 ನ್ಯೂಸ್ ಮಂಜೇಶ್ವರ. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ರಾಷ್ಟ್ರ ವ್ಯಾಪಕವಾಗಿ ಆಯೋಜಿಸಲಾಗಿರುವ ಕೇಂದ್ರ ಸರ್ಕಾರದ ಮತಗಳ್ಳತನದ ವಿರುದ್ಧ ಸಹಿ ಅಭಿಯಾನದ ಭಾಗವಾಗಿ ಮಂಜೇಶ್ವರ ಬ್ಲಾಕ್ ಮಟ್ಟದ ಅಭಿಯಾನವನ್ನು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ರವರು ಉದ್ಘಾಟಿಸಿದರು. ಪ್ರಜಾಪ್ರಭುತ್ವದ ಅಡಿಸ್ತಂಭವಾದ ಮತವನ್ನು ಶುದ್ಧವಾಗಿ ಸಂರಕ್ಷಿಸಬೇಕು. ಹಣ, ಸುಳ್ಳು ಭರವಸೆಗಳು, ಬೆದರಿಕೆಗಳು ಮುಂತಾದವುಗಳ ಮೂಲಕ ಜನರ ಮತವನ್ನು ಕಸಿದುಕೊಳ್ಳುವ ಬಿಜೆಪಿ ಪ್ರಜಾಪ್ರಭುತ್ವವನ್ನು, ಜನರ ಭವಿಷ್ಯವನ್ನು ಮಾರುತ್ತಿದೆ ಎಂದು ಪಿಕೆ ಫೈಸಲ್ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು. ಮಂಗಲ್ಪಾಡಿ ಮಂಡಳಿ ಚಾಲನೆ ಕೊರಿಯರಿ ಅಂಚನೆ ಐತ ಅನುಭವಿಸುತ್ತದೆ. ನರೇಂದ್ರ ಮೋದಿ ಕೇಂದ್ರಡು ಪ್ರಧಾನಿ ಆದ ಅಧಿಕಾರವಾದ ನೇತೃತ್ವಡು ಇಡೀ ಪ್ರತಿಭಟನೆ ಮಾಡ್ಕೊಂಡು ಕಲ್ವಚೇರಿನ ಎಲೆಕ್ಷನ್ ಕಮಿಷನ್ ನೇಮಕ ನರೇಂದ್ರ ಮೋದಿಜಿ ಐದು ತಿದ್ದುಪಡಿ ಕೆಲಸ ಮಾಡ್ತಿದೆ. ಅಮಿತ್ ಶಾ ಆಲಿಬಾಬಾ ನರೇಂದ್ರ ಮೋದಿಲ ಈ ಬೇಕಲು ಕೊಡ್ತು ವಿರೋಧ ಪಕ್ಷ ಸೇರಿದೆ ಇಲ್ಲಿ ಎಲೆಕ್ಷನ್ ಕಮಿಷನ್ ನೇಮಕ ಮಾಡ್ತಿದೆ. ಬ್ಲಾಕ್ ಅಧ್ಯಕ್ಷ ಡಿಎಂಕೆ ಮೊಹಮ್ಮದ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮಾಜಿ ಡಿಸಿಸಿ ಹಕೀಂ ಕುನ್ನಿಲ್, ಸೇವಾದಳ ರಾಜ್ಯಾಧ್ಯಕ್ಷ ರಮೇಶನ್ ಕರುವಚ್ಚೇರಿ, ಎಂಸಿ ಪ್ರಭಾಕರನ್, ಹರ್ಷದ್ ವರ್ಕಾಡಿ, ಶಾಹುಲ್ ಹಮೀದ್, ಹನೀಫ್ ಪಡಿಂಜಾರ್, ಸತ್ಯನ್ ಉಪ್ಪಳ, ಫಾರೂಕ್ ಶರಿಯಾ, ಅಡ್ವೋ, ಕರೀಂ ಪೂನಾ ಮತ್ತಿತರರು ಮಾತನಾಡಿದರು. ಸಹಿ ಅಭಿಯಾನದಲ್ಲಿ ಮೊದಲ ಸಹಿ ಹಾಕಿ ಬ್ಲಾಕ್ ಅಧ್ಯಕ್ಷ ಡಿಎಂಕೆ ಮೊಹಮ್ಮದ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಮಂಡಲಾಧ್ಯಕ್ಷರಾದ ಪುರುಷೋತ್ತಮ ಹರಿಬೈಲ್, ಬಾಬು ಬಂದಿಯೋಡ್, ದಾಮೋದರನ್, ಬ್ಲಾಕ್ ಕಾಂಗ್ರೆಸ್ ಹುದ್ದೆದಾರರಾದ ಚಂದ್ರಶೇಖರ್ ಶೆಟ್ಟಿ, ಇಕ್ಬಾಲ್ ಕಲಿಯೂರ್, ಮನ್ಸೂರ್, ಫ್ರಾನ್ಸಿಸ್ ಡಿಸೋಜಾ, ಗಣೇಶ್ ಪಾವೂರು, ಧರ್ಮನಗರ ಸೇರಿದಂತೆ ಹಲವು ಘಟಕ ಸಂಘಟನಾ ನಾಯಕರು, ಪ್ರತಿನಿಧಿಗಳು ಪಾಲ್ಗೊಂಡರು. പരിപാടികളുമായി മുമ്പോട്ട് പോവുകയാണ്. രാജ്യത്തെ 5 ലക്ഷം ജനങ്ങളുടെ ഒപ്പ് ശേഖരിച്ചുകൊണ്ട് ഈ വോട്ട് കൊള്ളക്കെതിരായി രാഷ്ട്രപതിക്ക് 5 കോടി രാജ്യത്തെ ജനങ്ങൾ ഒപ്പിട്ട വോട്ട് ജോലിക്കെതിരെ നടത്തുന്ന ആ വലിയൊരു സമര പോരാട്ടമാണ്, അതിന്റെ തുടക്കമാണ് ഇന്നെല്ലാ സ്ഥലങ്ങളിലും നടക്കുന്നത്. നമുക്കറിയാം, രാജ്യം ഭരിക്കുന്ന നരേന്ദ്രമോദി കഴിഞ്ഞ തെരഞ്ഞെടുപ്പിൽ അധികാരത്തിലേറിയത് വോട്ടർ പട്ടികയിൽ വ്യാപകമായ ക്രമക്കേടുകൾ ഉണ്ടാക്കിക്കൊണ്ട് കേന്ദ്ര തെരഞ്ഞെടുപ്പ് കമ്മീഷനെ പൂർണ്ണമായി ഉപയോഗപ്പെടുത്തിക്കൊണ്ട് ലക്ഷക്കണക്കിന് വോട്ടുകൾ വോട്ടർ പട്ടികയിൽ തിരുമറി നടത്തിക്കൊണ്ട്
ರೆಹಮಾನ್ ಉದ್ಯಾವರ V4 ನ್ಯೂಸ್ ಮಂಜೇಶ್ವರ. ಸಹಸ್ರಾರು ಮಂದಿ ಭಾಗವಹಿಸುವ ಸಾರ್ವಜನಿಕ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಕಂಡುಬರುವ ಕೋಟೇಶ್ವರ ಬೀಜಾಡಿ ಹೊದ್ರೋಳಿಯ ಪದ್ಮಮ್ಮನವರದು ಒಂದು ತರಹದ ವಿಶೇಷ ಸಮಾಜ ಸೇವೆಯಲ್ಲಿ ಮಾದರಿಯಾಗಿದ್ದಾರೆ. ಅನಂತಯ್ಯ ಭಟ್ ಮತ್ತು ಲಕ್ಷ್ಮೀ ಭಟ್ ಅವರ ಪುತ್ರಿ ಪದ್ಮಾ ಬಾಲ್ಯದಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡವರು. ತಾನು ಏನಾದರೂ ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ಕಳೆದ 16 ವರ್ಷದಿಂದ ಜಿಲ್ಲೆಯಾದ್ಯಂತ ನಡೆಯುವ ಜಾತ್ರೆ, ನಾಗಮಂಡಲ, ಧಾರ್ಮಿಕ, ಸಾಮಾಜಿಕ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳು ಎಲ್ಲಿಯೇ ನಡೆದರೂ ಸುದ್ದಿ ಸಿಕ್ಕಿದ ತಕ್ಷಣ ಕಾರ್ಯಕ್ರಮದ ಸ್ಥಳದಲ್ಲಿ ಹಾಜರಿದ್ದು ಜನರು ಕುಳಿತ ಸ್ಥಳಕ್ಕೆ ಇವರೊಂದು ಬಕೆಟ್ನಲ್ಲಿ ನೀರು ಮತ್ತು ಲೋಟ ಹಿಡಿದುಕೊಂಡು ಸೇವಾ ರೂಪದಲ್ಲಿ ಸರಬರಾಜು ಮಾಡಿ ನೀರಿನ ಪದ್ಮಮ್ಮ ಎಂದೇ ಗುರುತಿಸಿಕೊಂಡಿದ್ದಾರೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಉಡುಪಿ ಪೇಜಾವರ ಮಠದ ಹಿರಿಯ ಸ್ವಾಮೀಜಿಯವರು ಸೇರಿದಂತೆ ನಾನಾ ಯಕ್ಷಗಾನ ಮೇಳ, ಸಂಘ ಸಂಸ್ಥೆ, ಸಮಾಜ ಸೇವಾ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ. ಸಮಾಜ ಸೇವೆ ಹೀಗೂ ಮಾಡಬಹುದು ಎನ್ನುವುದಕ್ಕೆ ಇವರೇ ಸಾಕ್ಷಿ. ಕೊಂಚಾಡಿಯಲ್ಲಿ ನೂತನ ಕಲ್ಯಾಣ ಮಂಟಪ ಉದ್ಘಾಟನಾ ಸಮಾರಂಭದಲ್ಲಿ ಅಲ್ಲಿನ ಸಂಘಟಕರು ಕರ್ನಾಟಕ ಮೂಲದ ನಾಗಸಾಧುಗಳಾದ ಶ್ರೀ ದಿಗಂಬರ ಕೃಷ್ಣಗಿರಿ ಮಹಾರಾಜ್ ಅವರು ಇವರನ್ನು ಗೌರವಿಸಿದ್ದಾರೆ. ಚಿಕ್ಕನಿಂದಲೂ ಮನೇಲಿ ಪ್ರತಿ ಬೇಸಾಯ, ಮನೆ ಹೊತ್ತೆ ಕೆಲಸ, ಬೇಸಾಯ ನಾವು ಫಂಕ್ಷನ್ ಕರೆದಾಗ ಎಲ್ಲ ಮಾಡಿ 95 ಒಳಗೆ ನಾವು ಗ್ರಾಮ ಮಟ್ಟದಲ್ಲಿ ನಾವು ಹೋದ ಮನೆ ಊಟದಲ್ಲಿ ಸುಮ್ಮನೆ ಕೂತ್ಕೊಂಡು ಮಾಡೋದಿಲ್ಲ, ನೀರು ಕೊಟ್ಟೆ ಬಳಸಿಯನ್ನು ಮಾಡಿ ಬರ್ತೀನಿ. ಕಡೆ 95 ನಮ್ಮ ಮನೆಗೆ ಒಂದು ನಾಗಮಂಡಲ ಆಯಿತು, ಅಲ್ಲಿಂದ ನಾವು ಕೊಡು ಶುರು ಮಾಡಿದೆ. ಬರ್ಬೋದಾಗ ಆ ಕೋಟೇಶ್ವರ ಹಬ್ಬದಲ್ಲಿ ಕೋಟೆಲಿ ಬೇರೆ ಉಳಕ್ಕೆ ಬೇಕಾದ್ರೆ ಕೃಷಿ ಮೇಳ, ಧರ್ಮಸ್ಥಳ ಹೆಗ್ಡೆರದೊಂದು ನಮ್ಮ ಕೋಟದ ಕೃಷಿ ಮೇಳ ಆಗಿತ್ತು. ಕಡೆ ಉಡುಪಿ ರಾಜಾಂಗಣದಲ್ಲಿ ಪರ್ಯಾಯದಲ್ಲಿ ಮತ್ತು ಕೃಷಿ ಮೇಳ ನಾಗಮಂಡಲ ನಾವು ಹೋದಲ್ಲಿ, ಕಡೆಗೆ ಧರ್ಮ ಸಂಸ್ಕೃತಿ ಉಡುಪಿಯಲ್ಲಿ, ಕಡೆ ಎಲ್ಲಕ್ಕಿಂತ ಹೆಚ್ಚಾಗಿ 5ನೇ ಪರ್ಯಾಯ ಪೇಜಾವರ ಶ್ರೀಗಳ ಹಿರಿಯ ಪರ್ಯಾಯದ ವಸತಿ ನೀರು ಕೊಡುವ ಭಾಗ್ಯ ನನಗೆ ಸಿಕ್ಕಿತ್ತು. ಮತ್ತು ಇದು ಪ್ರತಿಭಾ ಕಾರಂಜಿ ಸ್ಕೂಲಲ್ಲಿ ಸಾಮಾಜಿಕವಾಗಿ ರಾಜಕೀಯಲ್ಲಿ ಮತ್ತು ರಾಜಕೀಯ ಸಭೆಯಲ್ಲೂ ಕೊಡ್ತಿರ್ಬೋದಲ್ಲಿ, ಕಡೆ ಇಲ್ಲಿ ಮತ್ತು ಇದು RSS ಬಜರಂಗ ಈಶ್ವರಿ ಪೊಲೀಸರು ಎಲ್ಲೇ ಹೋಗಲಿ ನಾನು ಸುಮ್ಮನೆ ಹೋಗಿಲ್ಲ, ಹೋದಲ್ಲಿ ಬಂದಲ್ಲಿ ನಾನು ನೀರು ಕೊಟ್ಟು ಎಲ್ಲರೂ ಸೇವೆ ಭಗವಂತ ಮಾಡಿಸಿ ನಾನು ಮಾಡ್ತೇನೆ. ಭಗವಂತ ದೇವರು ನಾನು ಎಲ್ಲಿ ಮಾಡ್ತೀನಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. ನಗರದ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಭಾಷಾ ಮತ್ತು ಸಂಸ್ಕೃತಿ ಅಧ್ಯಯನ ಶಾಲೆಯ ಹಿಂದಿ ವಿಭಾಗದ ವತಿಯಿಂದ ಹಿಂದಿ ದಿನಾಚರಣೆ ಕಾರ್ಯಕ್ರಮವು ಕಾಲೇಜಿನ LCRI ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಹಿಂದಿ ಪ್ರಾಧ್ಯಾಪಕಿ ಡಾಕ್ಟರ್ ನಾಗರತ್ನ ಎನ್ ರಾವ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಹಿಂದಿ ಭಾಷೆಯ ಕಲಿಕೆಯ ಪ್ರಾಮುಖ್ಯತೆ, ಅದರ ಸಾಂಸ್ಕೃತಿಕ ಮೌಲ್ಯ, ರಾಷ್ಟ್ರೀಯ ಪ್ರಸ್ತುತತೆ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಬೆಳೆಸುವಲ್ಲಿನ ಪಾತ್ರಗಳ ಬಗ್ಗೆ ಒತ್ತಿ ಹೇಳಿದರು. सबसे पहले मैं आप सभी को शुभकामनाएं देती हूँ कि आपने जो है एक नई शुरुआत की है. जैसा कि कहा कि एक नाट्य रूपक प्रस्तुत करने वाले हैं विरासत के अंतर्गत और आज उसका उद्घाटन हुआ. तो मैं आज अपनी बातों को 2 पहलुओं के माध्यम से आपके सामने प्रस्तुत करना चाहती हूँ, क्योंकि मुख्य मुद्दा है हिंदी दिवस. तो हिंदी दिवस के उपलक्ष्य में थोड़ी सी बातें बताकर और जो नाट्य रूपक आज प्रस्तुत होने वाला है और उसका क्या महत्व है उन पर थोड़ी सी रोशनी डालने वाली हूँ. तो सबसे पहले आप सभी जानते हैं कि हिंदी दिवस क्यों मनाया जाता है, लेकिन मैं एक ही बात कहना चाहती हूँ कि हिंदी भारत की आत्मा है, भारत की पहचान है, ये भारतीयता के गुण इसमें है. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೇಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ವಹಿಸಿ ಮಾತನಾಡಿ, ಕಾಲೇಜುಗಳಲ್ಲಿ ಹಿಂದಿ ದಿವಸ್ ಆಚರಿಸುವ ಮಹತ್ವವನ್ನು ವಿವರಿಸಿದರು. ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲಾ ಜನರನ್ನು ಒಟ್ಟಿಗೆ ಬಂಧಿಸಲು ನಮ್ಮ ದೇಶದಲ್ಲಿ ಹಿಂದಿಯನ್ನು ಉತ್ತೇಜಿಸಲು ಅವರು ಸಲಹೆ ನೀಡಿದರು. और हिंदी दिल की भाषा है. He said that Hindi is our soul in a way that
Hindi language brings us together. And she also put it beautifully, saying that unfortunately we don't have one language for a country. There are, for the 8th schedule, there are only 22 languages are recognized. One of the languages also is Konkani out of these 22 languages. And these are the languages are part of India. But Hindi is a wonderful language, and it brings us together from the whole of states, different states we are in. But then how do we really say that one language that brings us together? ಈ ಸಂದರ್ಭ ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ಆಲ್ವಿನ್ ಡೇಸಾ, ರಂಗ ಅಧ್ಯಯನ ಕೇಂದ್ರದ ನಿರ್ದೇಶಕ ಕ್ರಿಸ್ಟೋಫರ್ ಡಿಸೋಜಾ, ಸಿಬ್ಬಂದಿ ಸಂಯೋಜಕಿ ರೋಯ್ಸಿ ರೇಖಾ ಬ್ರ್ಯಾಕ್ಸ್, ಸಹ ಸಂಯೋಜಕಿ ಡಾಕ್ಟರ್ ಸಂಧ್ಯಾ ಯು ಸಿಸ್ಸಿಕರ್, ವಿದ್ಯಾರ್ಥಿ ಸಂಯೋಜಕರಾದ ಅಲಿಯಾ ಖಾನ್, ಅರ್ಮಾನ್ ಶೇಖ್ ವೇದಿಕೆಯಲ್ಲಿದ್ದರು. ಡಾಕ್ಟರ್ ಸಂಧ್ಯಾ ಸಿರ್ಸಿಕರ್ ಸ್ವಾಗತಿಸಿ ಸಾರಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಅಲಿಯಾ ಖಾನ್ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಬಜಾಲ್ ನಂತೂರಿನ ಅಮೇವು ಶ್ರೀ ಆದಿಶಕ್ತಿ ದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಪ್ರಯುಕ್ತ ನಡೆದ ಹೊರೆಕಾಣಿಕೆ ಮೆರವಣಿಗೆಯನ್ನ ಮುಸ್ಲಿಂ ಬಾಂಧವರು ಸ್ವಾಗತಿಸಿ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ದೇವಸ್ಥಾನದ ಮುಖ್ಯಸ್ಥ ವಿಠಲ್ ಪೂಜಾರಿ ನೇತೃತ್ವದ ಹೊರೆಕಾಣಿಕೆ ಮೆರವಣಿಗೆ ಬಜಾಲ್ ನಂತೂರಿನ ಬದ್ರಿಯಾ ಜುಮಾ ಮಸೀದಿ ಎದುರಾಗಿ ಸಾಗುತ್ತಿದ್ದ ವೇಳೆ ಜಮಾಅತ್ ಆಡಳಿತ ಕಮಿಟಿ ಮುಖಂಡರು ಭಕ್ತಾದಿಗಳನ್ನು ಸ್ವಾಗತಿಸಿ ಸಿಹಿ ತಿಂಡಿ, ತಂಪು ಪಾನೀಯ, ಐಸ್ ಕ್ರೀಂ ವಿತರಿಸಿ ಸೌಹಾರ್ದತೆ ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರ ಕಂಕನಾಡಿ ಗರೋಡಿಯ ಅಧ್ಯಕ್ಷರಾದ ಕೆ ಚಿತ್ತರಂಜನ್, ಬದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ರವೂಫ್, ಉಪಾಧ್ಯಕ್ಷರುಗಳಾದ ಅಶ್ರಫ್ ಬಜಾಲ್, ಎಚ್ಎಸ್ ಹನೀಫ್, ನಜೀರ್ ಬಜಾಲ್, ಆಮೇವು ಕ್ಷೇತ್ರ ಆದಿಶಕ್ತಿ ದೇವಿ ದೇವಸ್ಥಾನದ ಮುಖ್ಯಸ್ಥ ವಿಠಲ್ ಪೂಜಾರಿ, ಭರತೇಶ್ ಅಮೀನ್, ಹರಿಪ್ರಸಾದ್, ಹೇಮಂತ್ ಗರೋಡಿ, ನಜೀರ್ ಬಜಾಲ್, ಅಬುಬಕರ್, ಅಬ್ದುಲ್ ರಜಾಕ್, ಎಂಆರ್ ರಫೀಕ್, ಸೌಕತ್ ಇಬ್ರಾಹಿಂ, ಯೋಗೇಶ್ ಅತ್ತಾವರ, ಮಾಧವ ಕೃಷ್ಣಾಪುರ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ ಮಂಗಳೂರು. ರಾಷ್ಟ್ರೀಯ ಎನ್ಎಸ್ಎಸ್ ದಿನಾಚರಣೆಯ ಪ್ರಯುಕ್ತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ನೇತೃತ್ವದಲ್ಲಿ ಮದ್ಯಪಾನ ಜಾಗೃತ ಬೀದಿ ನಾಟಕವು ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆಯಿತು. ಸೇವಾ ಸಪ್ತಾಹದ ಅಂಗವಾಗಿ ನಡೆದ ಈ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ವ್ಯಸನಮುಕ್ತ ಸಮಾಜ, ಆರೋಗ್ಯಕ್ಕೆ ಭವಿಷ್ಯ ಎಂಬ ಘೋಷಣೆಯೊಂದಿಗೆ ವಿದ್ಯಾಗಿರಿಯಿಂದ ಮೂಡುಬಿದ್ರೆ ಬಸ್ ನಿಲ್ದಾಣದವರೆಗೆ ರ್ಯಾಲಿ ನಡೆಸಿದರು. ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಸುದೀಪ್ ಬುನ್ನನ್, ಅಕ್ಷತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಷಯ ಗೊತ್ತುಂಟಾ? ನನಗೆ ಮತ್ತೆ ಫಿಕ್ಸ್ ಆಯ್ತು ಮಾರ. ಚಟ ಎಷ್ಟು ಸುಖದಿಂದ ಇರುವಂತ ಸಂಸಾರ ಬೀದಿಪಾಡು ಮಾಡಿತ್ತು. ಈ ಚಟಕ್ಕೆ ಯಾವುದೇ ರೀತಿಯ ಮದ್ದೇ ಇಲ್ಲ. ನನ್ನ ಚಟ ಯಾರಿಂದ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ.
V4 ನ್ಯೂಸ್ ಮೂಡುಬಿದ್ರೆ. ಕಪ್ಪು ಕಲ್ಲು ಗಣಿಗಾರಿಕೆ ಮಾಡಿ ಅದರಿಂದ ಲಕ್ಷಾಂತರ ವ್ಯವಹಾರ ಮಾಡಿದ ಬಳಿಕ ಗಣಿಗಾರಿಕೆ ನಡೆಸಿದ ಗುಂಡಿಯನ್ನು ಮುಚ್ಚುವ ಗೋಜಿಗೂ ಹೋಗುತ್ತಿಲ್ಲ. ಇಂತಹ ಗುಂಡಿಗಳು ಮಳೆಗಾಲದಲ್ಲಿ ನೀರಿನಿಂದ ತುಂಬಿ ಮಕ್ಕಳ ಪಾಲಿಗೆ ಮೃತ್ಯುಕೂಪಗಳಾಗಿ ಬದಲಾಗುತ್ತಿದೆ. ಗಣಿಗಾರಿಕೆ ನಡೆಸಿದ ಬಳಿಕ ಗುಂಡಿಯನ್ನ ಮುಚ್ಚಬೇಕು, ಇಲ್ಲವೇ ತಡೆಬೇಲಿ ಹಾಕಿ ಜನಜಾನುವಾರುಗಳಿಗೆ ನಿರ್ಬಂಧಿಸಬೇಕು ಎನ್ನುವ ನಿಯಮವಿದ್ದರೂ ಪಾಲನೆ ಮಾಡುವವರು ಮಾತ್ರ ಕಾಣೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಕಪ್ಪು ಕಲ್ಲಿನ ಗಣಿಗಾರಿಕೆ ಭಾರೀ ಪ್ರಮಾಣದಲ್ಲಿ ನಡೆಯುತ್ತಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿ ಪಡೆದು ಇನ್ನು ಕೆಲವು ಪಡೆಯದೆ ಭೂಮಿಯನ್ನು ಅಗೆದು ಗಣಿಗಾರಿಕೆ ನಡೆಯುತ್ತದೆ. ಗಣಿ ಇಲಾಖೆಯು ನಿಗದಿಪಡಿಸಿದ ಆಳಕ್ಕಿಂತ ದುಪ್ಪಟ್ಟು ಆಳದಿಂದ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಗಣಿಗಾರಿಕೆ ನಿಲ್ಲಿಸಿದ ಬಳಿಕ ಆ ಗುಂಡಿಗಳಲ್ಲಿ ನೀರು ತುಂಬಿ ಜನ ಜಾನುವಾರುಗಳ ಪ್ರಾಣಕ್ಕೆ ಕಂಟಕವಾಗುತ್ತಿದೆ. ಜಿಲ್ಲೆಯಲ್ಲಿ ಗಣಿ ಹೊಂಡಗಳಲ್ಲಿ ತುಂಬಿದ ನೀರಿಗೆ ಬಿದ್ದು 20ಕ್ಕೂ ಅಧಿಕ ಬಾಲಕರು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಹಿಂದೆ ಗಣಿ ಹೊಂಡಗಳನ್ನು ಮುಚ್ಚಬೇಕು ಮತ್ತು ಅಂತಹ ಹೊಂಡಗಳಿರುವ ಪ್ರದೇಶದ ಸುತ್ತ ತಡೆಬೇಲಿ ಹಾಕಿ ಎಚ್ಚರಿಕೆ ಫಲಕ ಅಳವಡಿಸಬೇಕೆಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಆದರೆ ಈ ಆದೇಶ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾದ ಕಾರಣ ಗಣಿ ಗುಂಡಿಗಳಿಗೆ ಬಿದ್ದು ಸಾವನ್ನಪ್ಪುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಬಂಟ್ವಾಳ ತಾಲೂಕಿನ ಕುಳಗ್ರಾಮದ ಕಲ್ಲಂದಡ್ಕ ಎಂಬಲ್ಲಿ ಇತ್ತೀಚೆಗೆ 4 ಬಾಲಕರು ಇಂತಹುದೇ ಗಣಿ ಹೊಂಡದಲ್ಲಿ ಈಜಲು ಹೋಗಿ ಓರ್ವ ಬಾಲಕ ಸಾವನ್ನಪ್ಪಿದ ಘಟನೆ ನಡೆದಿದೆ. ಈ ಹಿಂದೆ ಬಂಟ್ವಾಳ, ಪುತ್ತೂರು ಮತ್ತು ಮೂಡುಬಿದ್ರೆ ತಾಲೂಕುಗಳಲ್ಲಿ ಇಂತಹ ಹಲವು ಘಟನೆಗಳು ನಡೆದಿದ್ದರೂ ಸಂಬಂಧಪಟ್ಟ ಇಲಾಖೆಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿವೆ. ಗುಂಡಿಗೆ ಬಿದ್ದು ಸಾವನ್ನಪ್ಪುವ ಪ್ರಕರಣಗಳು ನಡೆದಾಗಲೆಲ್ಲ ಒಮ್ಮೆಗೆ ಇಲಾಖೆ, ಸರಕಾರ ನಿದ್ದೆಯಿಂದ ಎದ್ದಂತೆ ಕಾರ್ಯಪ್ರವೃತ್ತವಾಗುತ್ತದೆ. ಆದರೆ ಘಟನೆ ಮಾಸುವ ಮೊದಲೇ ಮತ್ತೆ ಅಂತಹುದೇ ಘಟನೆ ಇನ್ನೊಂದು ಭಾಗದಲ್ಲಿ ಸಂಭವಿಸುವುದು ಇಲಾಖೆಗಳ ನಿರ್ಲಕ್ಷ್ಯ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಇಂತಹ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಮುಂದಾಗಲೇಬೇಕು ಎನ್ನುವ ಒತ್ತಾಯಗಳು ಕೇಳಿಬರಲಾರಂಭಿಸಿದೆ. ರಜೆಯ ಸಂದರ್ಭದಲ್ಲಿ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಕಡೆ ಆಟವಾಡಲು ಹೋಗುತ್ತಾರೆ. ಈ ಸಂದರ್ಭದಲ್ಲಿ ಮಕ್ಕಳನ್ನು ಇಂತಹ ಮೃತ್ಯುಕೂಪಗಳಿಂದ ರಕ್ಷಿಸುವ ಕಾರ್ಯ ನಡೆಯಬೇಕಿದೆ. ಇದು ಹಳೆಯ ಕಾಲದಿಂದ ಇಲ್ಲಿ ಗಣಿಗಾರಿಕೆ ಮಾಡಿ ಮುಚ್ಚದೆ ಬಿಟ್ಟಿರುವಂತಹ ಕಲ್ಲೆಲ್ಲ ತೆಗೆದು ಮುಚ್ಚದೆ ಬಿಟ್ಟಿರುವಂತಹ ಒಂದು ಗುಂಡಿಗಳು. ಈ ಊರಿನಲ್ಲಿ ಇದು ಕಲ್ಲಂದಡ್ಕ ಎಂಬ ಪ್ರದೇಶ. ಇಲ್ಲಿ ಈ 3 ಗ್ರಾಮಗಳು ಸೇರ್ತವೆ. ಕಲ್ಲಂದಡ್ಕ ಎಂಬುದು ಕುಳಗ್ರಾಮ, ಕೊಡಿಪಾಡಿ ಗ್ರಾಮ, ಕಬಕ ಗ್ರಾಮ ಎಂಬ 3 ಗ್ರಾಮಗಳು ಸೇರುತ್ತವೆ ಇಲ್ಲಿ. ಅದಲ್ಲದೆ ತಾಲೂಕು ಹೇಳುವಾಗ ಬಂಟ್ವಾಳ ತಾಲೂಕು ಬರುತ್ತೆ, ಪುತ್ತೂರು ತಾಲೂಕು ಬರುತ್ತೆ. ಇದೇ ಥರದ ಗುಂಡಿಗಳು ಒಂದು 8-9 ಗುಂಡಿಗಳು ಇದೇ ಥರದ್ದು ಇವೆ. ಕಲ್ಲೆಲ್ಲ ತೆಗೆದು ಅದೇ ಥರ ಹಳೆ ಕಾಲದಲ್ಲಿ ಬಿಟ್ಟಿರೋದಂಥದ್ದು ನೀರು ತುಂಬಿಕೊಂಡು ಇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಷ್ಟೋ ಜೀವಗಳು, ಮಕ್ಕಳು ಇದೇ ಥರ ಈಜಾಡಲಿಕ್ಕೆ ಹೋಗಿ ಸಾವನ್ನಪ್ಪಿರುವಂತಹ ಘಟನೆಗಳು ನಮ್ಮ ಮುಂದೆ ಇವೆ. ಜಿಲ್ಲಾಡಳಿತದ ಆದೇಶಗಳು ಇವೆ. ಇಂಥ ಗುಂಡಿಗಳನ್ನು ಮುಚ್ಚಬೇಕೆಂಬ ಆದೇಶ ಇದ್ದರೂ ನಮ್ಮ ಈ ಲೋಕಲ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಎಂಬ ಇದು ನಮಗೆ ಗೊತ್ತಿರಲ್ಲ. ಈಗ ಇದೊಂದು ಈ ಊರಿನಲ್ಲಿ ಮೊನ್ನೆ ತಾನೇ ನಮ್ಮ ಅಜ್ಮಾನ್ ಎಂಬ ಯುವಕ ನಮ್ಮಿಂದ ನಷ್ಟ ಹೊಂದಿದ್ದಾನೆ. ಅಂದರೆ ನಮ್ಮ ಜೊತೆಯಲ್ಲಿ ಯಾವಾಗಲೂ ಮುಖ ನೋಡುವಂಥ ಈ ಯುವಕ ಈಜಲು ಬಂದು ಇಲ್ಲೊಂದು ಆಗಬಾರದಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ. ಪದೇ ಪದೇ ಇನ್ನೂ ಮರುಕಳಿಸಬಾರದು. ಜಿಲ್ಲಾಡಳಿತ, ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಇದಕ್ಕೆ ಎಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ಈ ಮರಣ ಹೊಂದಿದಂತಹ ಈ ಮಗುವಿನ ಕುಟುಂಬಕ್ಕೆ ದೇವರು ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತು ನಿಮ್ಮಂತಹ ನ್ಯೂಸ್ ಚಾನೆಲ್ನವರು ಇದನ್ನು ಪ್ರಕಟಿಸಿ ಎಲ್ಲ ಜಿಲ್ಲೆಯಾದ್ಯಂತ ಇಂತಹ ಅದನ್ನೆಲ್ಲ ಮುಚ್ಚುವಂತೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ. ಅನೀಶ್, V4 ನ್ಯೂಸ್, ಪುತ್ತೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.